ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ಇದರ ವಗ್ಗ ವಲಯದ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಕಾಡಬೆಟ್ಟು ವಗ್ಗ ವತಿಯಿಂದ ಬಂಟ್ವಾಳ ತಾಲೂಕಿನ ಕಾಡಬೆಟ್ಟು ಗ್ರಾಮದ ಬಡ ಮಹಿಳೆ ರಮಣಿ ನಿವಾಸವನ್ನ ಶ್ರಮದಾನದ ಮೂಲಕ ದುರಸ್ತಿ ಮಾಡಲಾಯಿತು. ರಮಣಿಯವರದು ತೀರಾ ಬಡ ಕುಟುಂಬವಾಗಿದ್ದು ಪುತ್ರ ಪುತ್ರಿ ಹಾಗೂ ಮೊಮ್ಮಗಳೊಂದಿಗೆ ವಾಸಿಸ್ತಾ ಇದ್ದು ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನು ಮಾನಸಿಕವಾಗಿ ಅನಾರೋಗ್ಯದಿಂದ ಇದ್ದಾನೆ. ಮಳೆಗಾಲದಲ್ಲಿ ಕುಸಿದು ಬೀಳುವ ಸ್ಥಿತಿಯಲ್ಲಿದ್ದ ಮನೆಯನ್ನ ಕಳೆದ ಬಾರಿ ಶೌರ್ಯ ತಂಡದ ಸದಸ್ಯರು ಟಾರ್ಪಲ್ ಹಾಕಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಈ ಬಾರಿ ಮಳೆಗಾಲ ಪ್ರಾರಂಭ ಆಗುವ ಮೊದಲೇ ಉದ್ಯಮಿ ಆಲಂಪುರಿ ಗುತ್ತಿನ ಯಜಮಾನ ಉದ್ಯಮಿ ಶ್ರುತಾಂಜನಾ ಜೈನ್ ಅವರ ಆರ್ಥಿಕ ನೆರವಿನ ಮೂಲಕ ಕಾರ್ಯಕರ್ತರೆಲ್ಲರೂ ಸೇರಿ ದುರಸ್ತಿ ಮಾಡಿದ್ದಾರೆ. ಶ್ರಮದಾನದಲ್ಲಿ ಶೌರ್ಯ ಘಟಕ ಪ್ರತಿನಿಧಿ ಪ್ರವೀಣ್, ಸಂಯೋಜಕಿ ರೇಖಾ ಪಿ ಸಹಿತ ಸದಸ್ಯರು ಸಹಕರಿಸಿದ್ದರು. ಇನ್ನು ಮನೆ ನಿರ್ಮಾಣಕ್ಕೆ ಸಹಕಾರ ನೀಡಿದ ಗ್ರಾಮಾಭಿವೃದ್ಧಿ ಸದಸ್ಯರಿಗೆ ರಮಣಿ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಸ್ವಾಮಿ ಎಂಕ್ ಫುಲ್ಲು ಬೀಸಕ್ಕೆ ಜನೆಲ್ಲ ಮತ್ತು ಜರಿದು ಬೋಪಿಲಕ್ಕ ಇರ್ತದೆ ఆయన మాత్రం ఊరు దగ్గర గ్రామాల దగ్గర మాత్రం బాకి దాంట్లో మాత్రం అంత వస్తుంది సరి మాత్రం కొంచెం కొరియర్ ఇంక అట్లనే కొంచెం దేరు బయట పోయినట్టు బయట అట్లే ఆశీర్వాద అట్లే దేరు అడ్డమంటుంది కొరడు గురువు అట్లనే మాత్రం అట్లనే అడ్డమంత కొరడు అట్లనే స్వామి